ದಕ್ಷಿಣ ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮಕ್ಕೆ ತೆರೆ ಬಿದ್ದಿದೆ. ಕೋಟಿ ಕೋಟಿ ದೀಪಗಳ ನಡುವೆ ಮಂಜುನಾಥನ ವೈಭವದ ಬೆಳ್ಳಿ ರಥೋತ್ಸವ ನಡೆದಿದ್ದು ಲಕ್ಷಾಂತರ ಜನ ಪುಣ್ಯ ಕ್ಷಣವನ್ನ ಕಣ್ತುಂಬಿಕೊಂಡಿದ್ದಾರೆ. ಮಂಜುನಾಥನ ಸಂಭ್ರಮದ ಲಕ್ಷ ದೀಪೋತ್ಸವದ ವೈಭವದ ಝಲಕ್ ಇಲ್ಲಿದೆ ನೋಡಿ. ಕೋಟ್ಯಾಂತರ ಭಕ್ತರ ಪಾಲಿಗೆ ಸಾಕ್ಷಾತ್ ಶಿವ ಸಾನ್ನಿಧ್ಯ, ಭೂಲೋಕದ ಕೈಲಾಸ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಬ್ಬದ ಸಂಭ್ರಮಕ್ಕೆ ತೆರೆ ಬಿದ್ದಿದೆ. ಕೋಟಿ ಕೋಟಿ ವಿದ್ಯುತ್ ದೀಪಾಲಂಕಾರಗಳಿಂದ ಕುಡುಮ ಕ್ಷೇತ್ರ ಕಂಗೊಳಿಸಿದ್ದು ಮಂಜುನಾಥನ ಅಪರೂಪದ ದರ್ಶನಕ್ಕೆ ಲಕ್ಷಾಂತರ ಭಕ್ತಗಣ ಸಾಕ್ಷಿಯಾಗಿದೆ. 5 ದಿನಗಳ ಲಕ್ಷ ದೀಪೋತ್ಸವ ಸಂಭ್ರಮ ಮಂಜುನಾಥೇಶ್ವರನ ಬೆಳ್ಳಿ ರಥೋತ್ಸವದ ಮೂಲಕ ತೆರೆ ಕಂಡಿದ್ದು ಮಂಜುನಾಥ ಭಕ್ತರ ಬಳಿಗೆಯೇ ಬಂದು ದರ್ಶನ ನೀಡಿದ್ದಾನೆ. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಹಿನ್ನೆಲೆಯಲ್ಲಿ ಕ್ಷೇತ್ರವನ್ನ ಕೋಟಿ ಕೋಟಿ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಎಲ್ಲಿ ನೋಡಿದ್ರೂ ಜಗಮಗಿಸುವ ಬೆಳಕಿನ ಚಿತ್ತಾರ ಭಕ್ತರ ಕಣ್ಣುಗಳಿಗೆ ಸ್ವರ್ಗದ ಅನುಭವವನ್ನ ನೀಡಿತು. ಲಕ್ಷ ದೀಪೋತ್ಸವದ ಕೊನೆಯ ದಿನದ ಅಂಗವಾಗಿ ಮಂಜುನಾಥನ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿ ಮಂಜುನಾಥ ದೇವರ ಬಲಿಪೂಜೆಯ ಬಳಿಕ ಬೆಳ್ಳಿಯ ರಥದಲ್ಲಿ ಮಂಜುನಾಥನ ಉತ್ಸವ ಮೂರ್ತಿಯನ್ನ ವಿರಾಜಮಾನಗೊಳಿಸಲಾಯಿತು. ತಡರಾತ್ರಿಯ ದೇವರ ಅಪರೂಪದ ಕೈಂಕರ್ಯವಾದರೂ ಲಕ್ಷಾಂತರ ಜನ ಯಾವುದೇ ಗೊಂದಲವಿಲ್ಲದೆ ಮಂಜುನಾಥನ ದರ್ಶನ ಪಡೆದರು. ಇದಕ್ಕೂ ಮುನ್ನ ಅಮೃತ ವರ್ಷಿಣಿ ಸಭಾಭವನದಲ್ಲಿ 86ನೇ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಈ ವೇಳೆ ಧರ್ಮಸ್ಥಳದ ಕೈಂಕರ್ಯವನ್ನ ಹಾಡಿ ಹೊಗಳಿದ ಡಿಸಿಎಂ ಧರ್ಮಸ್ಥಳ ದೇಶಕ್ಕೆ ಮಾದರಿ ಎಂದು ಬಣ್ಣಿಸಿದ್ರು. ಮತ್ತು ವಸತಿ ಉಪಚಾರಗಳು ಇವೆಲ್ಲವೂ ಈ ಕೇಂದ್ರದಲ್ಲಿ ಬೆಳೆದ ಕಾರಣವೇ ಬೇರೆಯವರಿಗೆ ಒಂದು ಧರ್ಮಸ್ಥಳ ಒಂದು ಮಾದರಿಯಾಗಿ ಅದನ್ನು ನೋಡಿ ಅನುಭವಿಸಿ ಅವರೆಲ್ಲ ಬೇರೆ ಕಡೆನೂ ಇದನ್ನು ಕೊಂಡೊಯ್ದು ಇವತ್ತೆಲ್ಲ ಕಡೆ ನೀವು ನೋಡ್ಬೋದು, ದಾಸೋಹ ನೋಡ್ಬೋದು, ಎಲ್ಲ ಕಡೆನೂ ದಾಸೋಹಗಳು ನೋಡ್ಬೋದು. ಮತ್ತು ಧರ್ಮಛತ್ರಗಳನ್ನು ಎಂದು ಹೇರಳವಾಗಿ ಇವತ್ತು ಎಲ್ಲ ದಿಕ್ಕಿನಲ್ಲೂ ಎಲ್ಲ ಧರ್ಮ ಕ್ಷೇತ್ರಗಳಲ್ಲೂ ಇವತ್ತು ಈ ಬೆಳವಣಿಗೆಗಳನ್ನ ನೋಡಲಿಕ್ಕೆ ಮೂಲ ಪ್ರೇರೇಪಣೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇದಕ್ಕೂ ಮುನ್ನ ಮಾತನಾಡಿದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕ್ಷೇತ್ರದಲ್ಲಿ ನಡೆಯುವ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನದ ಸಾರವನ್ನ ಜನರಿಗೆ ತಿಳಿಸಿದ್ರು. ಆಡಳಿತ, ಶಿಕ್ಷಣ, ರಾಜಕಾರಣ, ಸಾರ್ವಜನಿಕ ಸೇವಾ ವಲಯದಲ್ಲಿ ಆಳವಾದ ನೈತಿಕತೆಯನ್ನು ರೂಢಿಸಿಕೊಳ್ಳಬೇಕಾಗಿದೆ. ನೈತಿಕತೆ ಇಲ್ಲದ ಬದುಕು ಆತ್ಮವಿಲ್ಲದ ದೇಹದಂತಾಗುತ್ತದೆ. ನೈತಿಕ ನೆಲೆಗಟ್ಟಿನ ಮೇಲೆ ನಮ್ಮ ಜೀವನ ಮುನ್ನಡೆಯಬೇಕಾಗಿದೆ. ಈ ಕಾಲದಲ್ಲಿ ಸಾಹಿತ್ಯ ನೈತಿಕ ಮೌಲ್ಯಗಳನ್ನು ಪ್ರತಿಪಾದಿಸುವ ಗಟ್ಟಿ ನಿಲುವನ್ನು ತಾಳಬೇಕಾಗುತ್ತದೆ. ಸೈದ್ಧಾಂತಿಕ ಪ್ರತಿಷ್ಠೆಯಲ್ಲಿ ಛಿದ್ರಗೊಳ್ಳುತ್ತಿರುವ ಸಮಾಜವನ್ನು ಒಗ್ಗೂಡಿಸುವ ಚಿಂತನೆಯನ್ನು ಸಾಹಿತ್ಯ ಮಾಡಬೇಕಾಗ್ತದೆ. ಕುವೆಂಪು ಅವರು ನಿರೂಪಿಸಿದಂತೆ ಕಲೆಗಾಗಿ ಕಲೆ, ಜೀವನಕ್ಕಾಗಿ ಅಲ್ಲ ಅಂತ ತಿಳಿದುಕೊಂಡಿದ್ದರಿಂದಲೇ ಸಾಹಿತ್ಯ ಬದುಕಿನಿಂದ ದೂರ ಸರಿಯುತ್ತಾ ಇದೆ. ಸಾಹಿತ್ಯ ಪರಂಪರೆಯಲ್ಲಿ ಬೇರೂರಲೇಬೇಕು. ಜನಜೀವನದಲ್ಲಿ ಅದು ನೆಲೆಸಲೇಬೇಕು. ಜನಜೀವನವನ್ನು ಮೇಲಕ್ಕೆ ಎತ್ತಬೇಕು. ಜನಜೀವನವನ್ನು ಇನ್ನು ಭಕ್ತರ ಪಾಲಿಗೆ ಮೋಕ್ಷ ಸ್ಥಳ ಅನ್ನಿಸಿಕೊಂಡಿರುವ ಧರ್ಮಸ್ಥಳದಲ್ಲಿ ನಡೆದ ಈ ವಿಶೇಷ ಸಂದರ್ಭವನ್ನ ಕಾಣಲು ದೇಶದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿದ್ರು. ಕಿಕ್ಕಿರಿದ ಜನಸಂದಣಿ ಇದ್ರೂ ಎಲ್ಲೂ ಲೋಪವಾಗದೆ
ಕೋಟಿ ಕೋಟಿ ದೀಪಗಳಿಂದ ಕಂಗೊಳಿಸಿದ ಮಂಜುನಾಥನ ಕ್ಷೇತ್ರವನ್ನ ಕಂಡು ಭಕ್ತರು ಆನಂದಪಟ್ಟರು. ಮಕ್ಕಳು, ಮಹಿಳೆಯರು, ಹಿರಿಯರು, ವೃದ್ಧರನ್ನದೇ ಲಕ್ಷಾಂತರ ಜನ ಲಕ್ಷ ದೀಪೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ದೇವರ ದರ್ಶನ ಪಡೆದು ಪುಣ್ಯ ಗಳಿಸಿದ್ರು. ಒಟ್ಟಿನಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಅದ್ದೂರಿಯಿಂದ ನಡೆದಿದ್ದು ಎಂದಿನಂತೆ ಈ ಬಾರಿಯೂ ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿ ಮೇಳೈಸಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಸ್ವರ್ಗವೇ ಧರೆಗಿಳಿದಿದ್ದು ಅಖಿಲಾಂಡ ಕೋಟಿಯ ಒಡೆಯನ ದರ್ಶನ ಪಡೆದು ಕೋಟ್ಯಾಂತರ ಜನ ಕೃತಾರ್ಥರಾದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಧರ್ಮಸ್ಥಳ.